Hi guys, welcome back to my YouTube channel. ಈಗ ಎರಡು ಡಬಲ್ ಶೂ ದಟ್ ಈಸ್ ಫೋರ್ತ್ ಸರಿ ಹಿಡಿಯಾ ಅವಳ 10,000 NMC College Sulya and SDM College of Business Management Mangalore. I repeat, court number 2, the next match will be in Mangalore. So I request both the teams, please be ready for your next match in court number 2. ಈ ಒಂದು ಪಂದ್ಯಾಟದಲ್ಲಿ ಪಕ್ಕದ ಎರಡು ಸಂಸ್ಥೆಗಳು ಪುತ್ತೂರು ಮತ್ತು ಉಪ್ಪಿನಂಗಡಿ ಯಾವುದೇ ಅನುಕೂಲ ಮತ್ತೆ ದಾರಿಯಲ್ಲಿ ವುಮೆನ್ಸ್ ಕಾಲೇಜ್ ಕಡೆಯಿಂದ Government First Aid College Uppinangadi. Third and second match between SDM College of Business Management Mangalore and Nehru Memorial College Sulya. So we request both the teams, please be ready for the third round, second match. ಆಗಿದೆ ಕಾರ್ನರ್ ಕಡೆಯಿಂದ ಮತ್ತೆ ಧನ್ಯನಗರಿಂದ ರೈಡಲ್ಲಿ ಬೋನಸ್ ತೆಗೆದುಕೊಳ್ಳುವಂತ ಪ್ರಯತ್ನ. ಎಂತ ಸೀರಿನೇ ಅವ್ರು ಸೀರಿಯಸ್ಲಿ ಕಲ್ಚೋಳು ಎಸ್ ಒಂದು ಬೋನಸ್ ಅಂಕದ ಗಳಿಕೆ ವುಮೆನ್ಸ್ ಕಾಲೇಜ್ ಪುತ್ತೂರು. ಈ ಮಧ್ಯೆ ಉಪ್ಪಿನಂಗಡಿ ಕಡೆಯಿಂದ ದಾಳಿಯಲ್ಲಿ ಜರ್ಸಿ ನಂಬರ್ 5 ಧರಿಸಿರ್ತಕ್ಕಂತಹ ಆಟಗಾರರಿಂದ ಎಸ್ ಮತ್ತೆ ಉಪ್ಪಿನಂಗಡಿಗೆ ಬೋನಸ್ ಅಂಕದ ಗಳಿಕೆಯಲ್ಲಿ ಅಂಕಪಟ್ಟಿಯನ್ನು ಗಮನಿಸುವಾಗ 4-2 ಮತ್ತೆ ಬೋನಸ್ ಒಂದು ಅಂಕ 5-2 ದೀಕ್ಷನವರಿಂದ ಪಾದನ ಚಲನೆಯನ್ನು ಮಾಡುವ ಮುಖಾಂತರ ಬೋನಸ್ ಅಂಕಕ್ಕಾಗಿ ಪ್ರಯತ್ನ. ಬೋನಸ್ ಸಿಕ್ಕಿದೆ, ಮತ್ತೊಂದು ಅಂಕದ ಸೇರ್ಪಡೆ. ಸೂಪರ್ ರೈಡ್, 3 ಅಂಕದ ಮತ್ತೆ ಉಪ್ಪಿನಂಗಡಿ ಕಡೆಯಿಂದ ದಾಳಿಯಲ್ಲಿ ಯಾವುದೇ ಪ್ರಯತ್ನ ಇಲ್ಲ, ಯಾವುದೇ ಅಂಕ ಇಲ್ಲ. ಮತ್ತೆ ದಾಳಿಯಲ್ಲಿ ದಾಳಿಯಲ್ಲಿ ಉಪ್ಪಿನಂಗಡಿ ಕಡೆಯಿಂದ ಅಂಕ ಗಳಿಸುವ ಪ್ರಯತ್ನಕ್ಕೆ
ಹಿಡಿ ಹಾಕಿದ್ರು ಹಿಡಿ 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 ಅಂತ ರೆಡಿ ರೆಡಿ ಹಿಡ್ಕೊಂಡು ರೆಡಿ ಯಾವುದೇ ರೈಡ್ ಅಂಕ ಇಲ್ಲ. ಮತ್ತೆ ಧನ್ಯನವರಿಂದ ದಾರಿಯಲ್ಲಿ ಥರ್ಡ್ ರೈಡ್ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯನ್ನು ಗಮನಿಸುವಾಗ 10-3 13ರಲ್ಲಿ ಪಂದ್ಯಾಟ ಮುಂದುವರಿಯಿತ. ಪ್ರಥಮ 3 ಪಾಯಿಂಟ್ಸ್ ಕಡೆಯಿಂದ ದೀಕ್ಷನ್ ಅವರಿಂದ ದಾಳಿಯಲ್ಲಿ ಒಂದು ಅಂಕದ ಸೇರ್ಪಡೆಯೊಂದಿಗೆ 14-3 14-3 ಮತ್ತೆ ಅಶ್ವಿನಿ ಅವರಿಂದ ದಾಳಿಯಲ್ಲಿ ಅಂಕ ಗಳಿಸುವ ಯಾವುದೇ ಪ್ರಯತ್ನ ಇಲ್ಲ. ಬರಿಗೈಯಲ್ಲಿ ತಮ್ಮ ಅಂಕಣದ ಕಡೆಗೆ ಮತ್ತೆ ಉಪ್ಪಿನಂಗಡಿ ಕಡೆಯಿಂದ ದಾಳಿಯಲ್ಲಿ ಯಾವುದೇ ಅಂಕ ಇಲ್ಲದೆ ಅಂಕಣದ ಕಡೆಗೆ ಹೇಳ್ಬೇಡವ ಕಣ್ಣು ಬೀಳ್ಬೇಡ. ಸ್ಟೇಟ್ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಅವಳು ಕಿಂಕಿ ಆಗೋ ಅವಳು ಟೈಮ್ ವೇಸ್ಟ್ ಮಾಡಿದ. ಬೋನಸ್ ಅಂಕದೊಟ್ಟಿಗೆ ಒಂದು ಅಂಕದ ಸೇರ್ಪಡೆ. ಮತ್ತೆ ದಾಳಿಯಲ್ಲಿ ಉಪ್ಪಿನಂಗಡಿ ಕಡೆಯ ಆಟಗಾರತೆಯಿಂದ ಅಂಕ ಗಳಿಸುವಂತ ಪ್ರಯತ್ನದಲ್ಲಿ ಮಾಡುವ ಮುಖಾಂತರ ಒಂದು ಅಂಕದ ಗಳಿಸಿಕೆ. ಟಚ್ ಪಾಯಿಂಟ್ ಮುಖಾಂತರ ಮತ್ತೊಂದು ಅಂಕ ಸೇರ್ಪಡೆ. 17-3 17 ರನ್. ದಾಳಿಯಲ್ಲಿ ಒಂದು ಅಂಕದ ಗಳಿಸಿಗೆ 17-4ರಲ್ಲಿ. ಡಬಲ್ ಕೈಗೊಳ್ಳು ಮಾಡುವ ಮುಖಾಂತರ ಮತ್ತೊಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ ಉಪ್ಪಿನಂಗಡಿ ಕಡೆಗೆ. ಅಂಕಪಟ್ಟಿಯನ್ನು ಗಮನಿಸುವಾಗ 17-5 5-17ರಲ್ಲಿ ಗಳಿಸಿಕೊಂಡಿದ್ದಾರೆ. ಕೈ ಕಾಟಂಡಾರುತ್ತೆ ದಾಳಿಯಲ್ಲಿ ಅಶ್ವಿನಿ ಅವರು ಅಂಕ ಗಳಿಸುವಂತ ಪ್ರಯತ್ನ. ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಈ ಮಧ್ಯೆ ಮತ್ತೊಂದು ಅಂಕದ ಸೇರ್ಪಡೆ. ಸಮಯದ ಕೋರಿಕೆಯಲ್ಲಿ ವುಮೆನ್ಸ್ ಕಾಲೇಜ್ ಪುತ್ತೂರು ದೀಕ್ಷನ್ ಅವರಿಂದ
ಅಂಕ ಗಳಿಸುವ ಪ್ರಯತ್ನ, ಬೋನಸ್ ಅಂಕ ಗಳಿಸಿಕೊಂಡಿದ್ದಾರೆ. ಈ ಬಾರಿ ಮತ್ತೆ ಒಂದು ಅಂಕವನ್ನು ಬರಬ್ಬರಿ ಕಾಸಿ ಮಾಡುವ ಮುಖಾಂತರ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಮತ್ತೆ ಉಪ್ಪಿನಂಗಡಿ ಕಡೆಯಿಂದ ದಾಳಿಯಲ್ಲಿ ಒಂದು ಅಂಕ ಪ್ರಯತ್ನ ಸಿಕ್ಕಿದೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 19-8 ಇಲ್ಲ, ಅವರು ಒಳ್ಳೆ ಆಟ ಆಡ್ತಿದ್ದಾರೆ. ಟೈಮ್ ಉಂಟು ಅವರಿಗೆ ಮಾಡಲಿಕ್ಕೆ, ಸ್ಕೋರ್ ಮಾಡಲಿಕ್ಕೆ. ಬೋನಸ್ ಅಂಕ 28. ಆಮೇಲೆ ಒಳ್ಳೆ ಪ್ರಿಪೇರ್ ಆಗಲ್ಲ. ಕೈಗೂ ಬಿಟ್ಟು ಅವರು ಮಾತು ಪೂರ್ಣಿಮನವರಿಗೆ ಅಭಿಮಾನಿಗಳಿಂದ ಹಾಕಲಾಗಿರುತ್ತದೆ. ವನಿತಾನವರು 29 ಸ್ಟ್ರಾಂಗ್ ಪ್ಲೇಯರ್ಸ್ ಇರಲಿಲ್ಲ, ಅವಳೊಬ್ಬಳನ್ನು ಬಿಟ್ಟು. ದಾಳಿಯಲ್ಲಿ ಅಶ್ವಿನಿ ಅವರು ಈ ಮಧ್ಯೆ ಪ್ರಥಮಾರ್ಧದ ಮುಕ್ತಾಯದಲ್ಲಿ ಅಂಕಪಟ್ಟಿಯನ್ನು ಗಮನಿಸುವಾಗ 21-9. ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ. ಪಂದ್ಯಾಟವು ಮುಂದುವರಿತು. ಮತ್ತೆ ಧನ್ಯವಾದದಿಂದ ದಾಳಿಯಲ್ಲಿ ಯಾವುದೇ ಗಳಿಕೆ ಇಲ್ಲ. ಕೈ ಒಳ್ಳೆ ಮಾಡುವ ಮುಖಾಂತರ ಒಂದು ಅಂಕದ ಗಳಿಕೆ. ಮಾಡುವ ಮುಖಾಂತರ ಒಂದು ಅಂಕದ ಗಳಿಕೆಯಲ್ಲಿ ಅಶ್ವಿನಿ ಅವರು 23-9. ವೀಕ್ಷಣವರಿಂದ ಉತ್ತಮವಾದಂತಹ ಒಂದು ಬೋನಸ್ ಅಂಕದ ಗಳಿಕೆ 10-23. 10-23ರಲ್ಲಿ ಮತ್ತೆ ಧನ್ಯನವರಿಂದ ದಾಳಿಯಲ್ಲಿ
ಅವನು ಸ್ವಲ್ಪ ಕೊಡ್ಕೊನೆ ಫೋನ್ ನೀವುಡಿ ಮೇಲೆ ಇಲ್ಲಿ ಟೈಮ್ ಕೋಚ್ ನಾಳೆ కొంచెం సెటప్ అంతా నాలో కోచ్ ಒಂದು ಸ್ವಲ್ಪ ಫೋನ್ ನೀ ಟೈಮ್ ವೇಸ್ಟ್ ಅದೇಂತ ಇಲ್ಲ ಮತ್ತೆ ದೀಕ್ಷಾ ಟ್ಯಾಕಲಾಗಿದೆ ಮತ್ತೊಂದು ಬಾರಿ ಮತ್ತೊಂದು ಅಂಕ ಗಳಿಸಿಕೊಂಡಿದ್ದಾರೆ 24-10 ಮತ್ತೆ ದಾಳಿಯಲ್ಲಿ ವುಮೆನ್ಸ್ ಕಾಲೇಜ್ ಸೂಪರ್ ಟ್ಯಾಕಲ್ಗೆ ಅವಕಾಶಗಳು ನಾಲಿಗಂತ ಯೋಗನ್ನ ಸಾವಲೆ ಯಾವುದೇ ಅಂಕ ಗಳಿಕೆ ಇಲ್ಲ ಮತ್ತೆ ಪಂದ್ಯಾಟ ಮುಂದುವರಿಯುತ್ತ ಸೂಪರ್ ಟ್ಯಾಕಲ್ಗೆ ಅವಕಾಶಗಳು ಆದರೆ ಕೈಯ ಚಲನೆಯ ಮೂಲಕ ಮುಟ್ಟುವಂತಹ ಪ್ರಯತ್ನ ಟಚ್ Next match between SDM College of Business Management Mangalore and ಈ ಎರಡು ತಂಡಗಳ ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 26-10 ಇನ್ ಫೇವರ್ ಆಫ್ ಪುತ್ತೂರು. Second quarter-final match between preliminary rounds. Second quarter-final match between NMC Sulya and SDM CPM Mangalore. So request both the teams, please report court number 2 immediately. First quarter-final match is playing between GFGC Uppinangadi and GFGCW Puttur. Second quarter-final match between SDM CPM Mangalore. ಕೊನೆಯ 5 ನಿಮಿಷವನ್ನು ಕರೆದಿದ್ದಾರೆ ತೀರ್ಪುಗಾರರು. ಈ ಮಧ್ಯ ಅಂಕಪಟ್ಟಿಯನ್ನು ಗಮನಿಸುವಾಗ third quarter final match between 29 Government First Grade College in favor of Puttur. ಉಪ್ಪಿನಂಗಡಿ ಕಡೆಯಿಂದ ದಾಳಿಯಲ್ಲಿ ಅಂಕ ಗಳಿಸುವ ಪ್ರಯತ್ನ, ಕೈ ಮತ್ತು ಕಾಲಿನ ಚಲನೆಯನ್ನು ಏರಿಸುತ್ತಾ ಯಾವುದೇ ಅಂಕ ಇಲ್ಲ. ಮತ್ತೆ ಹೊಡಿತಾರೆ ವಿನೀತ ಯಾವುದಾದ್ರೂ ತಾ ಉಂಟಲ್ಲ ವಿನೀತನವರಿಂದ ದಾಳಿಯಲ್ಲಿ ಕೊನೆಯ 4 ನಿಮಿಷವನ್ನು ತೀರ್ಪುಗಾರರು ಕರೆದಿದ್ದಾರೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 29-10 29-10ರಲ್ಲಿ ಥರ್ಡ್ ರೈಡ್ ಈ ಬಾರಿ ಟ್ಯಾಕಲ್ ಆಗಿದೆ. ಮತ್ತೊಂದು ಅಂಕದ ಗಳಿಕೆಯಲ್ಲಿ ಥರ್ಡ್ ರೈಡ್ ಸೇರ್ಪಡೆ 30-11 30-11ರಲ್ಲಿ
ಲೇಸು ಚೆಲ್ಲ ಗೋಲ್ಡ್ ತಂದು ಕುಲಿಕ್ಕೊಂಡು ಇಟ್ಕೊಂಡಲ್ಲ ನಾನು ಕಲಿಕ ಇಲ್ಲನೆ ಅವ್ರು ಪುಡಿಚಂದ ಎಲ್ಲ ನಾನಿಲ್ಲ അവിടെ പിന്നെ എക്സ്പീരിയൻസ് ഉണ്ട് ಅದು ಸಪೋರ್ಟ್ ಅವರು ಪೋಯಪ್ಪ ಮಾಡ್ತಾರೆ ರೆಡಿ ಒಡ್ಡಿಯಲ್ಲ ಅವಳ 31-10 ಮತ್ತೆ ಸಮಯದ ಕೋರಿಕೆಯಲ್ಲಿ ಜಬ್ಸೆ ಪುತ್ತೂರು ಸಂಸ್ಥೆಯವರು ಅಂಕಪಟ್ಟಿಯನ್ನು ಗಮನಿಸುವಾಗ ಕೊನೆಯ 2 ನಿಮಿಷವನ್ನು ಕರೆದಿದ್ದಾರೆ ತೀರ್ಪುಗಾರರು. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 31-11 ಮತ್ತೊಂದು ಟ್ಯಾಕಲ್ ಆಗಿದೆ. 12-31 ಬರೀ ಟ್ಯಾಕಲ್ ಬಲ್ತಾ 32-12 ಕಬಡ್ಡಿ ಗಾಡಿ ಏನು ಕೊನೆಯ 1 ನಿಮಿಷ ಲಾಸ್ಟ್ 1 ಮಿನಿಟ್. ಕೊನೆಯ 1 ನಿಮಿಷದಲ್ಲಿ ಪಂದ್ಯಾಟ ಮುಂದುವರಿಯುತ್ತಾ ರೆಡಿ ಅವರೇನು ಮರ್ಯಾದೆ ఒక్కో అదవా ముడి ఉల్లకి తాలాస్కి పోయావుల్ల ಹೌದಾ ಅಲ್ಲ ಒಳಗೆ ഒരു മിനിറ്റില്ലല്ലേ 30 സെക്കൻഡ് ആയി 2 minutes ಆನಂದ ಸೇರಿದ ರಫೀಕ್ ಸೇರಾಗ ಮನೋರು